ಮಂಗಳೂರಿನಲ್ಲಿ ನವೆಂಬರ್ 5ರಂದು ಬಿಜೆಪಿ ಕಾರ್ಯಕಾರಿಣಿ ಸಭೆಯು ಮೊದಲ ಬಾರಿಗೆ ನಡೀತಾ ಇದ್ದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಕಾರ್ಯಕಾರಿಣಿ ಸಭೆಯನ್ನು ಉದ್ಘಾಟಿಸಲಿದ್ದಾರೆ ಅಂತ ಸಚಿವ ಕೋಟ ಶ್ರೀನಿವಾಸ ಪೂಜಾರಿ ಹೇಳಿದ್ದಾರೆ. ಮಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅವರು ಮಾತನಾಡಿದರು. ನವೆಂಬರ್ 4ರಂದು ಬುಧವಾರ ಸಂಜೆ 6 ಗಂಟೆಗೆ ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ವಿಮಾನದಲ್ಲಿ ಹೊರಟು ಮಂಗಳೂರು ವಿಮಾನ ನಿಲ್ದಾಣಕ್ಕೆ ರಾತ್ರಿ 7 ಗಂಟೆಯ ಹೊತ್ತಿಗೆ ತಲುಪಿ ಮಂಗಳೂರಿನಲ್ಲಿ ಆವತ್ತು ವಾಸ್ತವ್ಯ ಹೂಡಲಿದ್ದಾರೆ. ಅದೇ ದಿನ ಬೆಳಗ್ಗೆ 11:30ಕ್ಕೆ ಹೋಟೆಲ್ ಓಷನ್ ಪರ್ಲ್ನಲ್ಲಿ ಜರುಗಲಿರುವಂತಹ ಭಾರತೀಯ ಜನತಾ ಪಕ್ಷದ ಕೋರ್ ಕಮಿಟಿ ಸಭೆಯಲ್ಲಿ ಭಾಗವಹಿಸಿ ಅದೇ ದಿನ ರಾತ್ರಿ 7:30ಕ್ಕೆ ವಾಪಸ್ ಹೊರಡಲಿದ್ದಾರೆ. ಮಂಗಳೂರಿನ ಆತಿಥ್ಯದಲ್ಲಿ ನಡೆಯಲಿರುವಂತಹ ಈ ಒಂದು ಸಭೆಯು ಪಕ್ಷದ ವರ್ಚಸ್ಸನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಮೈಲಿಗಲ್ಲಾಗಿದೆ ಅಂತ ಹೇಳಿದರು. 4ನೇ ತಾರೀಕು ಸಂಜೆ 7 ಗಂಟೆಗೆ ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಬರಲಿಕ್ಕಿದ್ದಾರೆ. ನಾವೆಲ್ಲ ಸ್ವಾಗತ ಮಾಡಲಿಕ್ಕಿದ್ದೇವೆ. ಸಂಜೆ ಮಂಗಳೂರಿನಲ್ಲಿ ವಾಸ್ತವ್ಯ ಹೂಡಲಿಕ್ಕಿದ್ದಾರೆ. ನಾನು ಕೊಟ್ಟಿರುವ ಮಾಹಿತಿಯಂತೆ 5ನೇ ತಾರೀಕು ಗುರುವಾರ ಬೆಳಗ್ಗೆ 10 ಗಂಟೆಗೆ ಟಿ.ವಿ. ರಮಣ ಪೈ ಸಭಾಂಗಣ ಇಲ್ಲಿ ನಡೆಯುವಂಥ ಭಾರತೀಯ ಜನತಾ ಪಕ್ಷದ ಕಾರ್ಯಕಾರಿಣಿ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಉದ್ಘಾಟನೆ ಮಾಡ್ತಾರೆ. ಅದೇ ದಿವಸ ಬೆಳಗ್ಗೆ 11:30ಕ್ಕೆ ಹೋಟೆಲ್ ಓಷನ್ ಪಾರ್ಲರ್ನಲ್ಲಿ ಭಾರತೀಯ ಜನತಾ ಪಕ್ಷದ ಕೋರ್ ಕಮಿಟಿ ಸಭೆಯಲ್ಲಿ ಯಡಿಯೂರಪ್ಪನವರು ಭಾಗವಹಿಸ್ತಾರೆ. ನಂತರ ಎಲ್ಲ ನಮ್ಮ ಇಡೀ ದಿವಸದ ನಿಬಿಡವಾದ ಕಾರ್ಯಾಚರಣೆಯಲ್ಲಿ ನಮ್ಮ ಜೊತೆ ಮುಖ್ಯಮಂತ್ರಿಗಳಿದ್ದು ಸ್ವಾಭಾವಿಕವಾಗಿ ಜಿಲ್ಲೆ ಆಡಳಿತಾತ್ಮಕ ವಿಚಾರದ ಬಗ್ಗೆಯೂ ಕೂಡ ನಾವು MLC ಅವರು MLAಗಳು ಮಂತ್ರಿಗಳು ಮತ್ತು ಪ್ರಮುಖರ ಜೊತೆ ಮಾತಾಡುವಂಥ ಒಂದು ಯೋಚನೆ ಕೂಡ ನಮ್ಮಲ್ಲಿದೆ. ಇಡೀ ದಿವಸದ ಕಾರ್ಯಕ್ರಮವನ್ನು ಮುಗಿಸಿ ಸಂಜೆ 7 ಗಂಟೆಗೆ ಅವರು 8:40ಕ್ಕೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೂಲಕ ಬೆಂಗಳೂರಿಗೆ ವಾಪಸ್ ಹೋಗ್ತಾರೆ. ಇದು ಅವರ ಕಾರ್ಯಸೂಚಿ ಅನ್ನೋದನ್ನು ಈ ಮೂಲಕ ತಮಗೆ ಹೊರಗಿಡ್ತಾ ಇದ್ದೇನೆ. ಬಳಿಕ ರಾಜ್ಯ ಬಿಜೆಪಿ ಪೋಷಕ ಕಾರ್ಯದರ್ಶಿ ಮಹೇಶ್ ತೆಂಗಿನಕಾಯಿ ಮಾತನಾಡಿ, ಕಳೆದ 20 ವರ್ಷಗಳ ನಂತರ ನಡೆಯುವಂತಹ ಈ ವಿಶೇಷ ಕಾರ್ಯಕಾರಿಣಿ ಸಭೆ ಇಡೀ ರಾಜ್ಯಕ್ಕೆ ಒಂದು ಮಹತ್ತರವಾದ ತಿರುವನ್ನು ಕೊಡುವಂತಹ ಸಭೆಯಾಗಿದೆ. ಸಂಘಟನೆಗೆ ವಿಶೇಷವಾದ ಹೆಸರನ್ನು ಗಳಿಸಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆ ಸಂಘಟನೆಗೆ ಹೊಸ ರೂಪವನ್ನು ಕೊಡುವಂತಹ ಕೆಲಸವನ್ನ ಮಾನ್ಯ ಅಧ್ಯಕ್ಷರು ಈಗಾಗಲೇ ಮಾಡಿದ್ದಾರೆ. ಕಳೆದ 1 ವರ್ಷದಲ್ಲಿ ಸಂಘಟನೆಗೊಂದು ಹೊಸ ಶಕ್ತಿಯನ್ನು ತುಂಬುವ ಕೆಲಸವನ್ನ ರಾಜ್ಯಾಧ್ಯಕ್ಷರು ಮಾಡ್ತಾ ಇದ್ದಾರೆ ಅಂತ ಹೇಳಿದರು. 20 ವರ್ಷಗಳ ನಂತರ ಪ್ರಥಮ ಬಾರಿಗೆ ರಾಜ್ಯದ ಒಂದು ವಿಶೇಷ ಕಾರ್ಯಕಾರಿಣಿ ಸಭೆಯನ್ನು ಮಂಗಳೂರಿನಲ್ಲಿ ನಾವು ಮಾಡ್ತಾ ಇದ್ದೇವೆ. ಜಿಲ್ಲಾಧ್ಯಕ್ಷರು ಆದಂಥ ಸುದರ್ಶನ್ ಅವರು ಮತ್ತು ಇಡೀ ತಂಡ ಭಾಳ ಯಶಸ್ವಿಯಾಗಿ ಕಾರ್ಯಕಾರಿಣಿಯನ್ನು ನೆರವೇರಿಸಲಿಕ್ಕೆ ಸಂಪೂರ್ಣವಾಗಿ ಕಳೆದ 7-8 ದಿನಗಳಿಂದ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಬರ್ತಕ್ಕಂಥ ಸುಮಾರು 140ಕ್ಕಿಂತ ಹೆಚ್ಚಿನ ನಮ್ಮ ಪ್ರತಿನಿಧಿಗಳೇನು ವಿಶೇಷ ಆಹ್ವಾನಿತರಿದ್ದಾರೆ. ಅವರೆಲ್ಲರಿಗೂ ಕೂಡ ವ್ಯವಸ್ಥೆಯನ್ನು ಕೂಡ ಭಾಳ ಅಚ್ಚುಕಟ್ಟಾಗಿ ನಮ್ಮ ಇಡೀ ಮಂಗಳೂರು ಜಿಲ್ಲೆಯ ತಂಡ 16 ವಿಭಾಗಗಳನ್ನು ಮಾಡುವ ಮುಖಾಂತರ ಎಲ್ಲಿಯ ಅತಿಥಿ ಅನುಚರಣೆ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಈಗಾಗಲೇ ಮಾನ್ಯ ಸಚಿವರು ಹೇಳಿದಾಗೆ ಒಟ್ಟು 3-4 ಸಭೆಗಳು ನಾಳೆ 5ನೇ ತಾರೀಕಿಗೆ ನಡೀತಕ್ಕಂಥ ಸಭೆಗಳಿರ್ತದೆ. ಒಂದನೇದ್ದು ಉದ್ಘಾಟನಾ ಸೆಷನ್ ಅಂತಂದೇಳಿ ರಮಣ ಪೈ ಹಾಲ್ನಲ್ಲಿ ಬೆಳಗ್ಗೆ ಉದ್ಘಾಟನಾ ಸೆಷನನ್ನು ನಡೆಯುತ್ತೆ. ಅದಾದಮೇಲೆ ಕೋರ್ ಕಮಿಟಿ ಸದಸ್ಯರ ಸಭೆ ಹೋಟೆಲ್ ಓಷನ್ ಪರ್ಲಲ್ಲಿ ಕೋರ್ ಕಮಿಟಿ ಸಭೆ ನಡೆಯುತ್ತೆ. ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸುದರ್ಶನ್ ಮೂಡಬಿದ್ರೆ ಸೇರಿದಂತೆ ಬಿಜೆಪಿ ಪ್ರಮುಖ ನಾಯಕರು ಉಪಸ್ಥಿತರಿದ್ದರು.